ಹೋಟೆಲ್ ಮಂದಾರ ಕಾಪು ಅರ್ಪಿಸುವ ಸ್ಪಂದನ ಸವಿರುಚಿ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಮಹಿಮಾ ಕೋಕೋನಟ್ ಆಯಿಲ್, ಮಹಿಮಾ ಇಂಡಸ್ಟ್ರೀಸ್, ಸುಭಾಷ್ ನಗರ, ಉಡುಪಿ. ನಮಸ್ಕಾರ ವೀಕ್ಷಕರೇ, ಇದು ಮಂದಾರ ಹೋಟೆಲ್ಸ್ ಕಾಪು ಪ್ರಸ್ತುತಿಪಡಿಸುವಂತಹ ನಿಮ್ಮೆಲ್ಲರ ನೆಚ್ಚಿನ ಅಡುಗೆ ಕೋಣೆಯ ಅದ್ಭುತ ರೆಸಿಪಿಗಳನ್ನು ಅನಾವರಣಗೊಳಿಸುವಂತಹ ಕಾರ್ಯಕ್ರಮ ಸ್ಪಂದನ ಸವಿರುಚಿ ವಿತ್ ಅಶ್ವಿನಿಯ ಶೆಟ್ಟಿ. ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಎಸ್ ವೀಕ್ಷಕರೇ, ನಿಮ್ಗೆಲ್ರಿಗೂ ಗೊತ್ತೇ ಇದೆ, ಈ ಒಂದು ಸ್ಪಂದನ ಸವಿರುಚಿ ಅಂದ ತಕ್ಷಣ ನೆನಪಾಗ್ತಾರೆ ನಮ್ಮ ಅಶ್ವಿನಿ ಮೇಡಮ್ ಅವರು. ಸೊ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ನಾವು ಮಾಡಲೇಬೇಕು. ಸೊ ಅಶ್ವಿನಿ ಮೇಡಮ್ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಎಸ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಮೇಡಮ್. ಥ್ಯಾಂಕ್ ಯು. ಎಸ್, ಹೇಗಿದ್ದೀರಾ? ಸೌಖ್ಯ, ನೀವು? ನಾನು ಕೂಡ ಸೌಖ್ಯ. ಸೊ ಇವತ್ತಿನ ದಿನ ಏನು ಸ್ಪೆಷಲ್ ಮಾಡ್ತಾ ಇದ್ದೀರಾ? ನಿಮ್ಮ ಬಾಯಲ್ಲೇ ಕೇಳಬೇಕು ಏನಂತೇಳಿ. ಇಡೀ ಗೋಧಿಯ ಮಡ್ಡಿಯನ್ನ ಯಾವ ತರ ಮಾಡೋದಂತ ತೋರಿಸ್ತಾರೆ. ಸ್ವಲ್ಪ ಸ್ವೀಟ್ ಆಗಿರುವಂತಹ ರೆಸಿಪಿ. ಊಟ ಆದ್ಕೊಳ್ಳೆ ಮಧ್ಯಾಹ್ನ ಎಲ್ಲರಿಗೂ ಒಂಚೂರು ಒಂದ್ ಬೌಲ್ ಆದ್ರೆ ಸ್ವೀಟ್ ಅದನ್ನ ನಾನು ಇವತ್ತು ಇಡೀ ಗೋಧಿಯಿಂದ ಮಡ್ಡಿಯನ್ನ ಯಾವ ತರ ಮಾಡೋದು ಡಿಫ್ರೆಂಟ್ ಆಗಿ ಯಾವಾಗ್ಲೂ ಮಾಡ್ತೀರಾ. ಸೊ ಇವತ್ತು ಕೂಡ ಡಿಫ್ರೆಂಟ್ ಆಗಿ ಮಾಡ್ತಾ ಇದ್ದೀರಾ. ನೀವು ಮಾಡುವಂತಹ ರೆಸಿಪಿಗೆ ಆಲ್ ದ ಬೆಸ್ಟ್ ಮೇಡಮ್. ಗೋಧಿಯ ಮಡ್ಡಿ ಮಾಡ್ಲಿಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್: 1 ಗ್ಲಾಸ್ನಷ್ಟು, ಅಂದ್ರೆ ದೊಡ್ಡ ಗ್ಲಾಸ್ನಲ್ಲಿ 1 ಗ್ಲಾಸ್ನಷ್ಟು ಗೋಧಿಯನ್ನ 6 ರಿಂದ 8 ಗಂಟೆಗಳಷ್ಟು ಕಾಲ ನೆನೆಸಿಟ್ಕೊಂಡಿದ್ದೇನೆ. 1 ಬೌಲ್ನಷ್ಟು ತೆಂಗಿನ ತುರಿ, 1 ಮುಷ್ಟಿಯಷ್ಟು ಒಣ ದ್ರಾಕ್ಷಿ, ಗೋಡಂಬಿ, ಅರ್ಧ ಟೇಬಲ್ ಸ್ಪೂನ್ ಏಲಕ್ಕಿ ಪೌಡರ್, 1 ರಿಂದ 2 ಟೇಬಲ್ ಸ್ಪೂನ್ ತುಪ್ಪ ಹಾಗೂ 1 ಬೌಲ್ನಷ್ಟು ಬೆಲ್ಲ. ಈ ನೆನೆಸಿಟ್ಟಂತಹ ಗೋಧಿಯನ್ನು 5 ವಿಸಿಲ್, ಅಂದರೆ ಮೀಡಿಯಂ ಫ್ಲೇಮಲ್ಲಿ 5 ವಿಸಿಲ್ ಕುಕ್ಕರಲ್ಲಿ ಬೇಯಿಸ್ಕೊಳ್ಬೇಕು. ಗೋಧಿಯನ್ನು ನಾನು ಆಲ್ರೆಡಿ 5 ವಿಸಿಲ್ ಆಗುವಷ್ಟು ಬೇಯಿಸಿಟ್ಕೊಂಡಿದ್ದೇನೆ. ಚೆನ್ನಾಗಿ ಬೆಂದಿದೆ. ನೆನೆಸಿಟ್ಟದ್ರಿಂದ ತಕ್ಷಣ ಇದು ಬೇಯ್ತದೆ. ಪ್ಯಾನನ್ನು ಬಿಸಿ ಆಗಲಿಕ್ಕೆ ಇಟ್ಟೆ. ಸ್ವಲ್ಪ ಬಿಸಿಯಾದ ನಂತರ 1 ರಿಂದ 2 ಟೇಬಲ್ ಸ್ಪೂನ್ನಷ್ಟು ತುಪ್ಪವನ್ನು ಹಾಕಿಕೊಂಡು ಈ ಗೋಡಂಬಿ ಹಾಗೂ ದ್ರಾಕ್ಷಿಯನ್ನು ಹುರ್ಕೊಳ್ಳುವ. ಗೋಡಂಬಿ ಹೊಂಬಣ್ಣಕ್ಕೆ ಬಂದ ನಂತರ ಒಣ ದ್ರಾಕ್ಷಿಯನ್ನು ಹಾಕ್ಕೊಳ್ಬೇಕು. ಈ ಇಡೀ ಗೋಧಿಯನ್ನು ಬೇಯಿಸ್ಕೊಂಡು ಪುಲಾವು, ಉಪ್ಪಿಟ್ಟು ಯಾವುದನ್ನು ಮಾಡ್ಕೊಳ್ಬಹುದು. ನಂತರ ಒಣ ದ್ರಾಕ್ಷಿಯನ್ನು ಹಾಕ್ತಾ ಇದ್ದೇನೆ. ನಂತರ ಈ ತೆಂಗಿನ ತುರಿಯನ್ನು ಹಾಕ್ಕೊಂಡು 1-2 ನಿಮಿಷ ಇದನ್ನು ಹುರ್ಕೊಳ್ಳುವ. ಫ್ಲೇಮ್ ಮೀಡಿಯಮ್ ಅಲ್ಲಿದೆ. ಈಗ ಬೇಯಿಸಿಟ್ಟಂತಹ ಗೋಧಿಯನ್ನು ಹಾಕ್ತಾ ಇದ್ದೇನೆ. ನೀರನ್ನು ತೆಗೆದಿದ್ದೇನೆ. ಬೆಲ್ಲ, ನಾನಿಲ್ಲಿ ಜೋನಿ ಬೆಲ್ಲವನ್ನು ಯೂಸ್ ಮಾಡಿದ್ದೇನೆ. ಜೋನಿ ಬೆಲ್ಲ ಇಲ್ಲ ಹೇಳುವವರು ರೆಗ್ಯುಲರ್ ಆಗಿ ಯೂಸ್ ಮಾಡುವಂತಹ ಬೆಲ್ಲವನ್ನು ಯೂಸ್ ಮಾಡಿಕೊಳ್ಬಹುದು. ಕೊನೆಗೆ ಏಲಕ್ಕಿಯ ಪುಡಿ 1/2 ಟೇಬಲ್ ಸ್ಪೂನ್ನಷ್ಟು ಸಾಕು. ನಿಮಿಷ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಕುಕ್ ಮಾಡುವ. ಯಾಕಂದರೆ ಆ ಗೋಧಿ
ಈ ಫ್ಲೇವರ್ಸನ್ನೆಲ್ಲ ಅಬ್ಸಾರ್ಬ್ ಮಾಡ್ತದೆ, ಹೀರ್ಕೊಳ್ತದೆ. ಈಗ ಫ್ಲೇಮನ್ನು ಆಫ್ ಮಾಡಿಕೊಂಡೆ. ದಿವ್ಯಾ ಅವರೇ, ಬಿಸಿ ಬಿಸಿ ಆರೋಗ್ಯಕರವಾದ ಗೋಧಿಯ ಮಡ್ಡಿ ರೆಡಿ ಆಗಿದೆ. ಹೇಗಾಗಿದೆ ಅಂತ ಹೇಳಿ. ನಿಜವಾಗ್ಲೂ ಡಿಫ್ರೆಂಟ್ ಈ ಗೋಧಿಯಿಂದ ಮಾಡಿರುವಂಥದ್ದು. ವೀಕ್ಷಕರೇ ನೋಡಿದ್ರಲ್ಲ, ನಮ್ಮ ಅಶ್ವಿನಿ ಮೇಡಮ್ ಅವರು ಇವತ್ತಿನ ದಿನ ಡಿಫ್ರೆಂಟ್ ಆಗಿ ಒಂದು ಗೋಧಿಯಿಂದ ಮಡ್ಡಿಯನ್ನು ಹೇಗೆ ಮಾಡೋದಂತ ಹೇಳಿಕೊಟ್ಟಿದ್ದಾರೆ. ಸೊ ಇದು ಮಾಡಬೇಕಾದ್ರೆ ಅವರು ಎಲ್ಲಿಯಾದರೂ ಇಂಗ್ರೀಡಿಯೆಂಟ್ಸ್ ನಿಮಗೆ ಎಲ್ಲಿಯಾದರೂ ಮಿಸ್ ಆಗಿರ್ಬೋದು. ಸೊ ಇನ್ನೊಂದ್ಸಲ ನೋಡ್ಕೊಂಡು ಬನ್ನಿ. ಗೋಧಿಯ ಮಡ್ಡಿ ಮಾಡಲಿಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್, 1 ಗ್ಲಾಸ್ನಷ್ಟು ಅಂದರೆ ದೊಡ್ಡ ಗ್ಲಾಸ್ನಲ್ಲಿ 1 ಗ್ಲಾಸ್ನಷ್ಟು ಗೋಧಿಯನ್ನು 6ರಿಂದ 8 ಗಂಟೆಗಳಷ್ಟು ಕಾಲ ನೆನೆಸಿಟ್ಕೊಂಡಿದ್ದೇನೆ. 1 ಬೌಲ್ನಷ್ಟು ತೆಂಗಿನ ತುರಿ, 1 ಮುಷ್ಟಿಯಷ್ಟು ಒಣ ದ್ರಾಕ್ಷಿ, ಗೋಡಂಬಿ, ಅರ್ಧ ಟೇಬಲ್ ಸ್ಪೂನ್ ಏಲಕ್ಕಿ ಪೌಡರ್, 1ರಿಂದ 2 ಟೇಬಲ್ ಸ್ಪೂನ್ ತುಪ್ಪ ಹಾಗೂ 1 ಬೌಲ್ನಷ್ಟು ಬೆಲ್ಲ. ಈ ನೆನೆಸಿಟ್ಟಂತಹ ಗೋಧಿಯನ್ನು 5 ವಿಸಿಲ್ ಅಂದರೆ ಮೀಡಿಯಮ್ ಫ್ಲೇಮಲ್ಲಿ 5 ವಿಸಿಲ್ ಕುಕ್ಕರಲ್ಲಿ ಬೇಯಿಸ್ಕೊಳ್ಬೇಕು. ಗೋಧಿಯನ್ನು ನಾನು ಆಲ್ರೆಡಿ 5 ವಿಸಿಲ್ ಆಗುವಷ್ಟು ಬೇಯಿಸಿಟ್ಕೊಂಡಿದ್ದೇನೆ. ಚೆನ್ನಾಗಿ ಬೆಂದಿದೆ. ನೆನೆಸಿಟ್ಟದ್ರಿಂದ ತಕ್ಷಣ ಇದು ಬೇಯ್ತದೆ. ಪ್ಯಾನನ್ನು ಬಿಸಿಯಾಗಲಿಕ್ಕಿಟ್ಟೆ. ಸ್ವಲ್ಪ ಬಿಸಿಯಾದ ನಂತರ 1ರಿಂದ 2 ಟೇಬಲ್ ಸ್ಪೂನ್ನಷ್ಟು ತುಪ್ಪವನ್ನು ಹಾಕಿಕೊಂಡು ಈ ಗೋಡಂಬಿ ಹಾಗೂ ದ್ರಾಕ್ಷಿಯನ್ನು ಹುರ್ಕೊಳ್ಳುವ. ಗೋಡಂಬಿ ಹೊಂಬಣ್ಣಕ್ಕೆ ಬಂದ ನಂತರ ಒಣ ದ್ರಾಕ್ಷಿಯನ್ನು ಹಾಕ್ಕೊಳ್ಬೇಕು. ಈ ಇಡೀ ಗೋಧಿಯನ್ನು ಬೇಯಿಸ್ಕೊಂಡು ಪುಲಾವು, ಉಪ್ಪಿಟ್ಟು ಯಾವುದನ್ನು ಮಾಡ್ಕೊಳ್ಬಹುದು. ನಂತರ ಒಣ ದ್ರಾಕ್ಷಿಯನ್ನು ಹಾಕ್ತಾ ಇದ್ದೇನೆ. ನಂತರ ಈ ತೆಂಗಿನ ತುರಿಯನ್ನು ಹಾಕ್ಕೊಂಡು 1-2 ನಿಮಿಷ ಇದನ್ನು ಹುರ್ಕೊಳ್ಳುವ. ಫ್ಲೇಮ್ ಮೀಡಿಯಮ್ ಅಲ್ಲಿದೆ. ಈಗ ಬೇಯಿಸಿಟ್ಟಂತಹ ಗೋಧಿಯನ್ನು ಹಾಕ್ತಾ ಇದ್ದೇನೆ. ನೀರನ್ನು ತೆಗೆದಿದ್ದೇನೆ. ಬೆಲ್ಲ, ನಾನಿಲ್ಲಿ ಜೋನಿ ಬೆಲ್ಲವನ್ನು ಯೂಸ್ ಮಾಡಿದ್ದೇನೆ. ಜೋನಿ ಬೆಲ್ಲ ಇಲ್ಲ ಹೇಳುವವರು ರೆಗ್ಯುಲರ್ ಆಗಿ ಯೂಸ್ ಮಾಡುವಂತಹ ಬೆಲ್ಲವನ್ನು ಯೂಸ್ ಮಾಡಿಕೊಳ್ಬಹುದು. ಕೊನೆಗೆ ಏಲಕ್ಕಿಯ ಪುಡಿ 1/2 ಟೇಬಲ್ ಸ್ಪೂನ್ನಷ್ಟು ಸಾಕು.
5 ನಿಮಿಷ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಕುಕ್ ಮಾಡುವ. ಯಾಕಂದರೆ ಆ ಗೋಧಿ ಈ ಫ್ಲೇವರ್ಸನ್ನೆಲ್ಲ ಅಬ್ಸಾರ್ಬ್ ಮಾಡ್ತದೆ, ಹೀರ್ಕೊಳ್ತದೆ. ಈಗ ಫ್ಲೇಮನ್ನು ಆಫ್ ಮಾಡಿಕೊಂಡೆ. ಎಸ್ ವೀಕ್ಷಕರೇ, ಈಗ ನಾನು ಟೇಸ್ಟ್ ಮಾಡಿ ಹೇಳ್ತೇನೆ ಹೇಗಾಗಿದೆ ಅಂತೇಳಿ. ಬಿಸಿ ಇರ್ಬೋದು ದಿವ್ಯಾ, ನಿಧಾನವಾಗಿ. ದೇಹದ ಉಷ್ಣತೆಯನ್ನು ಕಾಪಾಡಲಿಕ್ಕೂ ಗೋಧಿ ತುಂಬ ಹೆಲ್ಪ್ಫುಲ್ ಈ ಮಳೆಗೆ. ಚೆನ್ನಾಗಿದೆ. ಒಂಥರ ಟೇಸ್ಟೇ ಬೇರೆ. ಹೌದು, ಗೋಧಿ ಹಾಕಿರೋದಲ್ಲ, ಸೊ ಡಿಫ್ರೆಂಟ್ ಟೇಸ್ಟ್ ಕೂಡ ಕೊಡ್ತಾ ಇದೆ. ಸೊ ತುಂಬ ಟೇಸ್ಟ್ ಆಗಿದೆ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ನಿಜವಾಗ್ಲೂ ತುಂಬ ಟೇಸ್ಟ್ ಆಗಿದೆ, ಡಿಫ್ರೆಂಟ್ ಟೇಸ್ಟ್ ಇದೇನೋ. ಸೊ ನೀವು ಕೂಡ ಇದರ ಟೇಸ್ಟನ್ನು ನೀವೇ ನೋಡ್ಬೇಕಂತ ಇದ್ರೆ ಮತ್ತು ನೀವೇ ಮನೆಯಲ್ಲಿ ಅವ್ರು ಹೇಳಿಕೊಟ್ಟಿದ್ದಾರೆ ಅದೇ ರೀತಿ ಮಾಡಿ ನಿಮಗೂ ಕೂಡ ಟೇಸ್ಟ್ ನೋಡ್ಬೋದು ಮನೆಯಲ್ಲೇ. ಇಂಥ ಒಂದು ಡಿಫ್ರೆಂಟ್ ಆಗಿರುವಂಥ ರೆಸಿಪಿನ ನಮ್ಮ ಅಶ್ವಿನಿ ಮೇಡಮ್ ಅವರು ಹೇಳಿಕೊಟ್ಟಿರೋದಕ್ಕೆ ಅವರಿಗೆ ಥ್ಯಾಂಕ್ಸ್ ಹೇಳಲೇಬೇಕು. ಎಸ್ ಮೇಡಮ್, ನಿಮಗೆ ಒಂದು ಥ್ಯಾಂಕ್ಸ್. ಯಾಕೆಂದರೆ ಇಂತಹ ಡಿಫ್ರೆಂಟ್ ಆಗಿರುವಂಥ ಒಂದು ರೆಸಿಪಿಯನ್ನು ಇವತ್ತಿನ ದಿನ ಹೇಳಿಕೊಟ್ಟಿದ್ದೀರಾ. ತುಂಬಾ ಥ್ಯಾಂಕ್ಸ್. ವೆಲ್ಕಮ್. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಅಶ್ವಿನಿ ಮೇಡಮ್ ಅವರು ಇವತ್ತಿನ ದಿನ ಒಂದು ಡಿಫ್ರೆಂಟ್ ಆಗಿರುವಂತಹ ಈ ಗೋಧಿಯಿಂದ ಮಡ್ಡಿ ಹೇಗೆ ಮಾಡೋದಂತ ಹೇಳಿಕೊಟ್ಟಿದ್ದಾರೆ. ಸೊ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಲೇಬೇಕು. ಸೊ ಇವತ್ತಿನ ಈ ಸಂಚಿಕೆಯನ್ನು ನಾವು ಮುಗಿಸ್ತಾ ಇದ್ದೇನೆ. ಮುಂದಿನ ಹೊಸ ಸಂಚಿಕೆಯಲ್ಲಿ ನಾನು ಅಶ್ವಿನಿ ಮೇಡಮ್ ಒಂದು ಹೊಸದಾಗಿರುವಂತಹ ರೆಸಿಪಿ ಜೊತೆ ಖಂಡಿತವಾಗಿಯೂ ಬರ್ತೇವೆ. ಇದು ಮಂದಾರ ಹೋಟೆಲ್ಸ್ ಕಾಪು ಪ್ರಸ್ತುತಿಪಡಿಸುವಂತಹ ನಿಮ್ಮೆಲ್ಲರ ನೆಚ್ಚಿನ ಸ್ಪಂದನ ಸವಿರುಚಿ ವಿತ್ ಅಶ್ವಿನಿ ಆರ್ ಶೆಟ್ಟಿ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಮಹಿಮಾ ಪ್ಯೂರ್ ಕೊಕೊನಟ್ ಆಯಿಲ್, ಸುಭಾಸ್ ನಗರ, ಶಂಕರ್ಪುರ, ಕಟ್ಪಾಡಿ. ಧನ್ಯವಾದಗಳು. ಹೋಟೆಲ್ ಮಂದಾರ ಕಾಪು ಅರ್ಪಿಸುವ ಸ್ಪಂದನ ಸವಿರುಚಿ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಮಹಿಮಾ ಕೋಕೋನಟ್ ಆಯಿಲ್, ಮಹಿಮಾ ಇಂಡಸ್ಟ್ರೀಸ್, ಸುಭಾಸ್ ನಗರ, ಉಡುಪಿ.